ತುಳುನಾಡಿನ ಆಚರಣೆಗಳೇ ವಿಭಿನ್ನ. ಪ್ರಕೃತಿಯಲ್ಲೇ ದೇವರನ್ನ ಕಾಣುವ ಇಲ್ಲಿನವರ ಆಚರಣೆಗಳು ಇನ್ನಿತರೆಡೆಗೆ ಹೋಲಿಸಿದ್ರೆ ಒಂದಿಷ್ಟು ವಿಶೇಷವಾಗಿರುತ್ತೆ. ಗಜಮುಖನಿಗೆ ಪ್ರಿಯವಾದ ಕಬ್ಬು ತುಂಡುಗಳಲ್ಲೇ ಗಣೇಶನನ್ನ ನೆನೆಯುತ್ತಾರೆ. ಹಾಗಾದ್ರೆ ಈ ಒಂದು ವಿಶೇಷ ವರದಿಯನ್ನ ನೋಡ್ಕೊಂಡು ಬನ್ನಿ. ಹೌದು, ಇಂದಿಗೂ ತುಳುನಾಡಿನ ಗಣಪ ಅಂದ್ರೆ ಅಲ್ಲಿ ಮೂರ್ತಿ ಇಲ್ಲ, ಅದನ್ನ ತಯಾರಿಸುವ ಕಲಾವಿದನೂ ಇರಲ್ಲ. ಬದಲಿಗೆ ಶಾಸ್ತ್ರೋಕ್ತವಾಗಿ ಕೃಷಿ ಹೊಂದಿರುವ ಮನೆ ಮಂದಿಯೇ ತಯಾರಿಸುತ್ತಾರೆ. ಗಜಮುಖನಿಗೆ ಪ್ರಿಯವಾದ ಕಬ್ಬು ತುಂಡುಗಳಲ್ಲಿ ಗಣೇಶನನ್ನ ನೆನೆಯುತ್ತಾರೆ. ಎಷ್ಟೇ ಆಧುನಿಕತೆ ಬೆಳೆದರೂ ತುಳುನಾಡಿನ ಅನಾದಿ ಕಾಲದ ಆಚರಣೆಗಳು ಇನ್ನೂ ಕಡಿಮೆಯಾಗಿಲ್ಲ. ನಗರ ಪ್ರದೇಶಗಳಲ್ಲಿ ಇಂತಹ ಸಂಸ್ಕೃತಿ ಕಂಡುಬರದಿದ್ರೂ ಕೃಷಿ ಮಾಡುವವರು, ಮನೆಗಳಲ್ಲಿ ದೈವಗಳನ್ನ ಹೊಂದಿರುವವರು ಇಂತಹ ಆಚರಣೆಯನ್ನ ನಡೆಸುತ್ತಾರೆ. ಕಬ್ಬು ತುಂಡುಗಳನ್ನ ಅಟ್ಟಿಕಟ್ಟುವಾಗಲೂ ಅದರದೇ ಆದ ಕ್ರಮವನ್ನ ಪಾಲಿಸಲಾಗುತ್ತದೆ. ಮಣೆ ಮೇಲೆ ಬಾಳೆ ಎಲೆ ಹಾಸಿ ಅದರ ಮೇಲೆ ಅಕ್ಕಿ, ಇತರ ದವಸ ಧಾನ್ಯ, ಹೂವು, ತೆಂಗಿನಕಾಯಿ ಮುಂತಾದ ಸಾಮಗ್ರಿಗಳನ್ನು ಹಾಕಿದ ನಂತರ ಅದರ ಮೇಲೆ ಒಂದೊಂದಾಗಿ ನಿರ್ದಿಷ್ಟ ಗಾತ್ರದ ಕಬ್ಬು ತುಂಡುಗಳನ್ನು ಜೋಡಿಸಲಾಗ್ತದೆ. ನಂತರ ಶಿರಭಾಗದಲ್ಲೂ ಹೂವು, ಹಣ್ಣು ಹಂಪಲು ಇರಿಸಲಾಗ್ತದೆ. ಬಳಿಕ ಮನೆ ಮಂದಿಯೆಲ್ಲ ಸೇರಿ ಆರತಿ ಎತ್ತಿ ಪೂಜಿಸಲಾಗ್ತದೆ. ಈ ವೇಳೆ ಆದಷ್ಟು ಮಟ್ಟಿಗೆ ಸಾಂಪ್ರದಾಯಿಕತೆ ಪಾಲಿಸುವುದು ವಿಶೇಷ. ತುಳುನಾಡಿನಲ್ಲಿ ಗಣಪತಿ ಕುರಿತ ಮೂರ್ತಿ ಕಲ್ಪನೆ ಇರುವುದಿಲ್ಲ. ಹೀಗಾಗಿ ಈಗಲೂ ಹಳ್ಳಿಯಲ್ಲಿರುವ ಕೃಷಿಕರ ಮನೆಯಲ್ಲಿ ಇಂತಹ ಸಾಂಪ್ರದಾಯಿಕ ಗಣೇಶನನ್ನ ಕಾಣಬಹುದಾಗಿದೆ. ಗಣಪತಿಯನ್ನ ಕಾಣ್ತೇವೆ ಅಂದ್ರೆ ಯಾವುದೇ ಒಂದು ಒಳ್ಳೆ ಕೆಲಸ, ಈಗ ಇದೊಂದು ನಾವು ಒಂದು ಮನೆ ಕಟ್ಟುವುದು ಅಂತಾದ್ರೆ, ಅಥವಾ ಒಂದು ಗೃಹ ಪ್ರವೇಶ ಮಾಡುವುದು ಅಂತಾದ್ರೆ, ಅಥವಾ ಒಂದು ಮದುವೆ ಮಾಡುವುದು ಅಂತಾದ್ರೆ, ಪ್ರತಿಯೊಂದು ಕೆಲಸದಲ್ಲಿ ಮಹಾಗಣಪತಿಯನ್ನ ನಾವು ಆರಾಧನೆ ಮಾಡಿದ್ರೆ ಮಾತ್ರ ನಮಗೆ ಶ್ರೇಯಸ್ಸು ಅಂತ ಲೆಕ್ಕ. ಹಾಗಾಗಿ ನಾವು ಬೆಳೆಯುವಂತ ತರಕಾರಿಯಲ್ಲಿ ಕೂಡ ನಾವು ಮಹಾಗಣಪತಿಯನ್ನ ಕಾಣ್ತೇವೆ. ಅಕ್ಕಿಯಲ್ಲಿ, ಭತ್ತದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಅಂದ್ರೆ ಒಂದು ರೈತಾಪಿ ವರ್ಗದ ಜನ, ತುಳುನಾಡಿನ ಜನ, ಪರಶುರಾಮ ಸೃಷ್ಟಿಯ ಜನ, ಪ್ರತಿಯೊಂದು ನಮ್ಮ ಸೊತ್ತು, ಒಂದು ಪ್ರಕೃತಿ ದತ್ತವಾದ ಯಾವೊಂದು ಸೊತ್ತು ನಮಗೆ ಸಿಗ್ತದೆ ಅದರಲ್ಲಿ ನಾವು ಮಹಾಗಣಪತಿಯನ್ನ ಕಾಣ್ತೇವೆ. ಆ ದೇವರ ಅಂಶವನ್ನು ನಾವು ಕಾಣ್ತೇವೆ. ಹಾಗಾಗಿ ನಮ್ಮ ಪ್ರತಿಯೊಬ್ಬರು, ಈಗ ಉದಾಹರಣೆಗೆ ನಾವು ಯಾವುದೇ ಇದೊಂದು ತುಳುನಾಡಿನ ಜನರು ಈಗೊಂದು ದೇಶದ ವಿಷಯದಲ್ಲಿ ನಾವು ಹೇಳುವುದಂತಹದ್ದು, ತುಳುನಾಡಿನವರು ತುಂಬಾ ಪ್ರಾಜ್ಞರು ಅಂತ ಹೇಳ್ತಾರೆ. ಆ ಪ್ರಜ್ಞೆ ನಮಗೆ ಬಂದದ್ದು ಮಹಾಗಣಪತಿಯ ವರದಿಂದಲೇ ಬಂದಿದೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಈಗ ನಾವು ಸಣ್ಣನಿಂದ ಎಲ್ಲ ಇರುವಾಗ ಒಂದು ಅಕ್ಕಿ ಅಥವಾ ಒಂದು ಕಬ್ಬು ಅಥವಾ ಒಂದು ಹೆಸರು ಕಾಳು, ಪ್ರತಿಯೊಂದು ಕಾಳುಗಳಿಗೆ ಕೂಡ ಅಷ್ಟೊಂದು ಪ್ರಾಧಾನ್ಯತೆ ಇತ್ತು. ಆ ಕಾಳನ್ನು ನಾವು ಮನೆಯಲ್ಲೇ ಬೆಳೆಯುವುದು, ಆ ದಿನ ನಾವು ಆ ಕಾಳಿನ ಮೇಲೆ ಹಾಸಿದಂತೆ ಯಾವುದರಿಂದ ನಾವು ಅದನ್ನು ಹೊದಿಕೆ ಹಾಗೆ ಮಾಡಿರ್ತೇವೆ, ಆ ಹೊದಿಕೆಯನ್ನು ತೆಗೆದು, ಅಥವಾ ಇದೊಂದು ಪಾತ್ರೆ, ಆ ಪಾತ್ರೆಯ ಒಳಗೆ ಆ ಬೆಳೆದಂತಹ ಕಾಳನ್ನು ನಾವು ಒಟ್ಟು ಮಾಡಿ ದೇವರಿಗೆ ಇಡುವಂತಹದ್ದು. ಆಮೇಲೆ ಪ್ರತಿಯೊಂದನ್ನು ಕೂಡ ತುಳಸಿ ಕಟ್ಟೆಯುವುದು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.